ತುಳುನಾಡಿನಲ್ಲಿ ದೈವಾರಾಧನೆ ಪ್ರಮುಖವಾಗಿದ್ದು ಪ್ರತಿಯೊಬ್ಬರೂ ಕೂಡ ದೈವ ನಂಬಿಕೆ ಹೊಂದಿದವರಾಗಿದ್ದಾರೆ. ಆದರೆ ತುಳುನಾಡಿನಲ್ಲಿ ಆರಾಧಿಸುವ ದೈವಗಳಿಗೆ ನೇಮ ಕೋಲಾದಿಗಳನ್ನು ನೀಡುವಾಗ ಇರುವ ಕೆಲವೊಂದು ಕಟ್ಟುಪಾಡುಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ವಿಶೇಷವಾಗಿ ಉಳ್ಳಾಕಲು, ಶಿರಾಡಿ ದೈವ, ಮಲರಾಯ ಮೊದಲಾದ ರಾಜನ್ ದೈವಗಳ ನರ್ತನ ಸೇವೆಯನ್ನ ಎಲ್ಲರೂ ಮಾಡಲು ಅವಕಾಶ ಇರೋದಿಲ್ಲ. ರಾಜನ್ ದೈವಗಳನ್ನು ಕಟ್ಟುವ ನರ್ತಕರು ಬೇರೆ ದೈವಗಳಿಗೆ ನರ್ತನ ಸೇವೆಯನ್ನ ಸಲ್ಲಿಸುವಂತಿಲ್ಲ ಎಂಬ ಕಟ್ಟುಪಾಡಿದೆ. ರಾಜನ್ ದೈವಗಳ ಸೇವೆ ಮಾಡುವ ನರ್ತಕನಿಗೆ ದೈವದ ಕರ್ಣಕುಂಡಲ ಹಾಗೂ ಬಳೆಯನ್ನ ತೊಡಿಸುವ ಸಂಪ್ರದಾಯವಿದ್ದು, ಅದು ಯಾರಿಗೆ ನೀಡಬೇಕು ಎನ್ನುವುದನ್ನು ಸ್ವತಃ ರಾಜನ್ ದೈವವೇ ತೀರ್ಮಾನಿಸುತ್ತದೆ. ಏನೋ ಒಂದು ಸೀಮೆಯಲ್ಲಿ ರಾಜನ್ ದೈವದ ನರ್ತನ ಸೇವೆ ಮಾಡುವ ಚಾಕರಿಯವರು ಇನ್ನೊಂದು ಸೀಮೆಯಲ್ಲಿ ರಾಜನ್ ದೈವದ ನರ್ತನ ಸೇವೆ ಮಾಡಲು ಕೂಡ ಅವಕಾಶ ಇರೋದಿಲ್ಲ. ದೈವ ದೇವಸ್ಥಾನದಿಂದ ಚಾತ್ರಿಗಳನ್ನು ಮಾಡಿಕೊಂಡು ಸುಂದರವಾಗಿ ನಡೆಸಿಕೊಂಡು ಬಂದು ಬರ್ತಿದ್ದ. ಅವರ ಪೂರ್ವದ ಸಿದ್ಧತೆಯಾಗಿ ಉತ್ತರಾಧಿಕಾರಿಯಾಗಿ ಅಳಿಯ ಅಲ್ವ ಬರಲ್ಲ, ಅವರೊಂದಿಗೆ ಮುಂದೆ ಅವರೇ ಅದೇ ಅಧಿಕಾರ ಮುಂದುವರಿಯುವ ಹಾಗೆ ಈ ಸಂದರ್ಭವನ್ನು ಕೊಟ್ಟು ನಾವು ಎಲ್ಲರೂ ತೀರ್ಮಾನ ಮಾಡಿ ಅಲ್ವಾ. ಸ್ಥಿರೈರಂಗೈಸ್ತುಷ್ಟವಾಗುಂದಸ್ತನೂಭಿಃ ಯಶೇಮದೇವಹಿತೈರಾಯುಃ. ಬ್ರಹ್ಮಸಭೆ ಗುತ್ತು ಬಾರಿಕೆದಾಗಲೇ ಎದುರಿದು ನನದೊಂದು ಉಳ್ಳಾಕ ಚಾಕರಿ ಮಾಡ್ತಾರೆ. ಸರ್ವೇರಡಲ ಅಪ್ಪಣೆ ಇರ್ತದೆ, ಸರ್ವೇರಡಲ ಅಪ್ಪಣೆ.